ಮಂಗಳೂರು ನಗರದಾದ್ಯಂತ ನಾವು ಸುಮಾರು ಒಂದು 5-6 ದಿವಸಗಳಿಂದ ಒಂದು ವಿಶೇಷ ಕಾರ್ಯಾಚರಣೆ ಮಾಡುವಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳನ್ನ ನಿಯೋಜಿಸಿದ್ವಿ. ಸುಮಾರು 5ನೇ ತಾರೀಕು ಆಗಸ್ಟಿಂದ ನಾವು ಇದೇ ಕಾರ್ಯದಲ್ಲಿ ತೊಡಗಿದ್ವಿ. ಎಲ್ಲ ಮಂಗಳೂರು ನಗರದ ಬೇರೆ ಬೇರೆ ಇಂಪಾರ್ಟೆಂಟ್ ಜಂಕ್ಷನ್ಗಳು, ಜನನಿಬಿಡ ಪ್ರದೇಶಗಳು ಇದನ್ನೆಲ್ಲ ನಾವು ಚೆಕ್ ಮಾಡ್ತಾ ಇದ್ವಿ. ಈ ಕಾರ್ಯಾಚರಣೆಯಲ್ಲಿ ನಾವು ತೊಡಗಿದ್ದಾಗ ನಿನ್ನೆ ದಿವಸ ನಮ್ಮ ಪಂಪೆಲ್ಲ ಬಳಿ ಈ ಒಂದು ಸಂಶಯಾಸ್ಪದ ಒಂದು ತಂಡ ಇರುವುದರ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಒಂದು ಖಚಿತವಾದ ಮಾಹಿತಿ ಬಂತು. ಆ ಕೂಡಲೇ ನಮ್ಮ ಉತ್ತರ ಠಾಣೆಯ ಅಧಿಕಾರಿಗಳು ಈಸ್ಟ್ ಪೂರ್ವ ಠಾಣೆಯ ಅಧಿಕಾರಿಗಳು ಕೂಡಲೇ ಅಲ್ಲಿ ಸ್ಥಳಕ್ಕೆ ತೆರಳಿ ಅಲ್ಲಿ ನೋಡಿದಾಗ ಒಂದು ತಂಡ, ಒಂದು ವೆಹಿಕಲ್ ಮಹೀಂದ್ರ ಈ 200 ಅಂತ ಒಂದು ಸ್ಪೋರ್ಟ್ಸ್ ಕಮ್ ಯುಟಿಲಿಟಿ ವೆಹಿಕಲ್ ಬರ್ತದೆ. ಆ ವೆಹಿಕಲ್ನಲ್ಲಿ ಸಂಪೂರ್ಣವಾಗಿ ಟಿಂಟ್ ಅಳವಡಿಸಿ ಯಾರಿಗೂ ಏನು ಒಳಗಡೆ ಕಾಣದಲ್ಲೇ ಇರೋ ಥರ, ಇದು ಕಾನೂನು ಬಾಹಿರ ಆಗಿದ್ರು ಆ ಥರ ಹಾಕಿ ಆ ವೆಹಿಕಲ್ಗೆ ಯಾವುದೇ ನಂಬರ್ ಪ್ಲೇಟ್ ಇದ್ದರೆ ಭಾರತ ಸರ್ಕಾರದ ಒಂದು ನ್ಯಾಷನಲ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಇವರು ನಕಲಿಯಾದ ಕಾನೂನು ಬಾಹಿರವಾದ ಒಂದು ಫಲಕವನ್ನು ಅಳವಡಿಸಿ ಇವರು ಪೊಲೀಸರು ಹತ್ರ ಹೋದ ಕೂಡಲೇ ಅಲ್ಲಿಂದ ಪರಾರಿಯಾಗಲಿಕ್ಕೆ ಪ್ರಯತ್ನ ಪಟ್ಟರು. ಆ ಕೂಡಲೇ ನಮ್ಮ ತಂಡ ಕಾರ್ಯಪ್ರವೃತ್ತರಾಗಿ ಇದರಲ್ಲಿ ಯಾರ್ಯಾರಿದ್ದು ಅವ್ರನ್ನ ವಶಕ್ಕೆ ಪಡೆದುಕೊಂಡು ಸಂಪೂರ್ಣವಾಗಿ ನಾವು ವಿಚಾರಣೆ ಮಾಡಲಾಗಿ ಇವರು ನಗರದ ಲಾಡ್ಜ್ ಒಂದರಲ್ಲಿ ಒಂದು ರೂಮ್ ಮಾಡಿಕೊಂಡು ಈ ಒಂದು ಅಪರಾಧ ಕೃತ್ಯ ಎಸಗುವ ಒಂದು ಉದ್ದೇಶದಿಂದ ಆ ಹುನ್ನಾರದಲ್ಲಿದ್ದಾಗ ನಮ್ಮ ನಗರದಲ್ಲಿ ಎಲ್ಲ ರೀತಿ ನಮಗೆ ಮಾಹಿತಿಗಳು ನಮಗೆ ಅಲರ್ಟ್ ಆಗಿದ್ದರಿಂದ, ನಮ್ಮ ಖಚಿತ ಮಾಹಿತಿಗೆ ಸಿಕ್ಕಿದ್ರಿಂದ ಇವ್ರನ್ನ ನಾವು ಸೆರೆ ಹಿಡಿಯುವುದರಲ್ಲಿ ನಮ್ಮ ತಂಡ ಯಶಸ್ವಿ ಆಯಿತು. ಈಗ ಈ ತಂಡದಲ್ಲಿ 8 ಜನ ವ್ಯಕ್ತಿಗಳನ್ನ ನಾವು ಅಲ್ಲಿಂದ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ಪ್ರಕರಣ ದಾಖಲಿಸಿ ಅವ್ರನ್ನ ನಾವು ದಸ್ತಗಿರಿಗೆ ಒಳಪಡಿಸಿದ್ದೇವೆ. ಈ ಒಂದು ಕುಖ್ಯಾತ ತಂಡದ ನಾಯಕನ ಹೆಸರು ಒಂದು ಸ್ಯಾಮ್ ಪೀಟರ್ ಅಂತ ಈ ವ್ಯಕ್ತಿ ತನ್ನ ಬಗ್ಗೆ ಇನ್ನು ಇಲ್ಲಿಯವರೆಗೆ ವಿಚಾರಣೆಗಳಲ್ಲಿ ಸಾಕಷ್ಟು ರೀತಿಯ ವಿವಿಧ ಆಯಾಮಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸದ್ಯಕ್ಕೆ ಆತ ಕ್ಲೈಮ್ ಮಾಡೋ ಪ್ರಕಾರ ಮೂಲತಃ ಕೇರಳದವನು, ಆದರೆ ಈತನಿಗೆ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ನಲ್ಲಿ ಸಹ ಕೆಲವು ಲಿಂಕ್ಗಳಿರೋದ್ರ ಬಗ್ಗೆ, ಭುವನೇಶ್ವರದಲ್ಲಿ ಕೆಲವು ಲಿಂಕ್ಗಳಿರೋದ್ರ ಬಗ್ಗೆ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ. ಅಷ್ಟಲ್ಲದೆ ಮಣಿಪಾಲ್ನಲ್ಲಿ ಈತ ಒಂದು ಮನೆಯ ವಾಸಕ್ಕೆ ಬಾಡಿಗೆ ಕೊಡ್ತೇನೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಪ್ರತಿಯೊಂದು ಆಯಾಮದ ಬಗ್ಗೆ ನಾವು ವಿವರವಾಗಿ ಈಗ ತನಿಖೆ ಮಾಡ್ತಾ ಇದ್ದೇವೆ. ವಿವರವಾಗಿ ಇನ್ನ ಸಾಕ್ಷ್ಯಾಧಾರ ಏನೇನು ಲಭ್ಯ ಇದೆ, ಆ ಸಾಕ್ಷ್ಯಾಧಾರ, ತಾಂತ್ರಿಕ ಒಂದು ಮಾಹಿತಿ ಎಲ್ಲವನ್ನು ನಾವು ಸಂಗ್ರಹಿಸ್ತಾ ಇದ್ದೇವೆ. ಇವನಿಗೆ ಜೊತೆಗೂಡಿ 5 ಜನ, ಇವ್ರನ್ನ ನೋಡಿದ್ರೆ ಸರ್ಕಾರಿ ಅಧಿಕಾರಿಗಳೇನೋ ಅನ್ನೋ ಥರ, ಸರ್ಕಾರಿ ಗನ್ಮನ್ಗಳೇನೋ ಅನ್ನೋ ಥರ ಪೋಸ್ ಮಾಡ್ಕೊಂಡಿದ್ದಿಲ್ಲ. 5 ಜನ ಈ ಯೂನಿಫಾರ್ಮ್ಡ್ ಆಫೀಸರ್ಸ್ ಟೈಪು ಸಫಾರಿಗಳನ್ನ ಧರಿಸಿ ಈ ಯಾವ್ದಾದ್ರು ದೊಡ್ಡ ಅಧಿಕಾರಿ ಅಥವಾ ಸೆಕ್ಯೂರಿಟಿ ಪ್ರೊಟೆಕ್ಟಿಗೆ ಯಾವ ಥರ ಗನ್ಮನ್ಗಳಿರ್ತಾರೆ ಆ ಥರ ಪೋಸ್ ಮಾಡ್ಕೊಂಡಿದ್ದ ಒಂದು 5 ಜನ ಗನ್ಮನ್ಗಳ ತಂಡ, ಅವರನ್ನ ಸಹ ನಾವು ವಶಕ್ಕೆ ಪಡ್ಕೊಂಡಿದ್ದೇವೆ. ಅಷ್ಟಲ್ಲದೆ ಇವನಿಗೆ ಸ್ಥಳೀಯವಾಗಿ ಇಲ್ಲಿ ಆಪರೇಟ್ ಮಾಡಲಿಕ್ಕೆ ಇವರ ತಂಡದಲ್ಲಿದ್ದ 2 ವ್ಯಕ್ತಿಗಳು, ಒಬ್ಬಾತನ ಹೆಸರು ಲತೀಫ್, ಇನ್ನೊಬ್ಬ ಆತನ ಹೆಸರು ಚೆರಿಯನ್. ಇವರಿಬ್ರು ಸ್ಥಳೀಯರು, ಮಂಗಳೂರಿನವರು. ಇದರಲ್ಲಿ ಒಬ್ಬಾತ ಯಾವುದೋ ಒಂದು ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಇನ್ನೊಬ್ಬ ಆತ ಸಹ ಕೆಲವು ಸಲ ಪೊಲೀಸ್ ರಾಡರ್ಗೆ ಒಳಪಟ್ಟಿದ್ದಾರೆ. ಈ ಥರದ ವ್ಯಕ್ತಿಗಳ ತಂಡ ನಾವೀಗ ಬಂಧಿಸಿದ್ದೇವೆ. ಇವರ ಬಳಿಯಿಂದ ಅಕ್ರಮ ಶಸ್ತ್ರಾಸ್ತ್ರಗಳು, ಒಂದು ರಿವಾಲ್ವರ್ ಇದೆ, 8 ಜೀವಂತ ಗುಂಡುಗಳು ಹಾಗೂ ಒಂದು ಗ್ಲಾಕ್ ರೀತಿ ಇರುವ ಒಂದು ಫೇಕ್ ಏರ್ ಗನ್. ನೋಡ್ಲಿಕ್ಕೆ ಅದು ನಿಜವಾದ ಪಿಸ್ಟಲ್, ಗ್ಲಾಕ್ ಅಂದ್ರೆ ಅದು ಬಹಳ ಸುಪೀರಿಯರ್ ಆದ ಒಂದು ಫೈರ್ ಆರ್ಮ್ ಇದೆ. ಆ ಥರ ರಿಸೆಂಬಲ್ ಮಾಡುವ ಥರದ ಒಂದು ಫೈರ್ ಆರ್ಮು
ಹಾಗೂ ಸಾಕಷ್ಟು ಈ ಟೆಕ್ನಿಕಲ್ ಗ್ಯಾಡ್ಜೆಟ್ರಿ, ವಾಯ್ಸ್ ರೆಕಾರ್ಡರ್ಸು, ಚಿಕ್ಕ ಪುಟ್ಟ ಈ ಕಂಪ್ಯೂಟರ್ನಲ್ಲಿ ಬೇರೆ ಬೇರೆ ರೀತಿಯ ಈ ಸರ್ವಲೆನ್ಸ್ ಟೈಪ್ ಎಕ್ವಿಪ್ಮೆಂಟ್ಸು, ಇದನ್ನೆಲ್ಲ ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ. ಈಗ ನಮ್ಮ ಮಂಗಳೂರು ಈಸ್ಟ್ ಠಾಣೆಯಲ್ಲಿ ನಾವು ಅಪರಾಧ ಸಂಖ್ಯೆ 109ರಲ್ಲಿ ಒಂದು ಕೇಸ್ನ ನಾವು ಭಾರತೀಯ ದಂಡ ಸಂಹಿತೆ 170, 171, 419, 120B, 391, 399, 402, 141 ಹಾಗೂ ಇಂಡಿಯನ್ ಆರ್ಮ್ಸ್ ಆಕ್ಟ್ ಇದರಲ್ಲಿ ಅಂಡರ್ ಸೆಕ್ಷನ್ 3 and 25, ಹಾಗೇನೆ ದ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ಪ್ರಾಹಿಬಿಷನ್ ಆಫ್ ಇಂಪ್ರಾಪರ್ ಯೂಸ್ ಆಕ್ಟ್ ಆಫ್ 2005 ಅಂಡರ್ ಸೆಕ್ಷನ್ 7 ಇಷ್ಟೆಲ್ಲ ಕಲಂಗಳನ್ನ ನಾವು ಅಳವಡಿಸಿಕೊಂಡು ಈಗ ತನಿಖೆ ಪ್ರಾರಂಭಿಸಿದ್ದೇವೆ. ಇದು ಮೇಲ್ನೋಟಕ್ಕೆ ನೋಡಿದಾಗ ಇದು ಅಂತಾರಾಜ್ಯ ಹಾಗೂ ರಾಷ್ಟ್ರೀಯವಾದ ಒಂದು ಈ ಚೀಟಿಂಗ್ ಮತ್ತೆ ಎಕ್ಸ್ಟಾರ್ಷನಿಸ್ಟ್ ಗ್ಯಾಂಗ್ ತರ ಕಾಣ್ತಾ ಇದೆ. ಚೀಟಿಂಗ್ ಮತ್ತೆ ಎಕ್ಸ್ಟಾರ್ಷನಿಸ್ಟ್ ಗ್ಯಾಂಗ್ ತರ ಕಾಣ್ತಾ ಇದೆ. ಈ ವ್ಯಕ್ತಿಗಳು ತಮ್ಮನ್ನ ತಾವು ಒಂದು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯ ಡೈರೆಕ್ಟರ್ ಅಂತ ತನ್ನನ್ನು ಕ್ಲೋಸ್ ಮಾಡಿಕೊಂಡು ಹಲವಾರು ವಲ್ನರಬಲ್ ವ್ಯಕ್ತಿಗಳನ್ನ ಬೆದರಿಸಿ ಹಣ ಒಂದು ಎಕ್ಸ್ಟ್ರಾಕ್ಟ್ ಮಾಡ್ತಿರೋ ತರ ಮೇಲ್ನೋಟಕ್ಕೆ ಇಲ್ಲಿಯವರೆಗಿನ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ನಾವು ಒಂದು ವಿಶೇಷವಾದ ತಂಡ ರಚಿಸಿ ಅದರಲ್ಲಿ ನಮ್ಮ ಇಬ್ಬರು DCPಗಳು, ನಮ್ಮ ACP ಸೆಂಟ್ರಲ್, ನಮ್ಮ ಈಸ್ಟ್ ಇನ್ಸ್ಪೆಕ್ಟ್ರು ಎಲ್ಲ ಒಳಗೊಂಡ ಒಂದು ಸಮಗ್ರವಾದ ತಂಡ ರಚಿಸಿ ಒಬ್ಬೊಬ್ಬರು ಒಂದು ಆಯಾಮ ನೋಡ್ತಾ ಇದ್ದಾರೆ. ಒಂದು ಟೀಮು ಇಂಟರ್ಸ್ಟೇಟ್ ರಾಮಿಫಿಕೇಶನ್ಸ್ ನೋಡ್ತಾ ಇದೆ, ಒಂದು ಟೀಮು ಇದರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ನ ಕಲೆ ಹಾಕ್ತಾ ಇದೆ, ಇನ್ನೊಂದು ಟೀಮು ಈತ ಮಾಡಿರಬಹುದಾದ ಆರ್ಥಿಕ ಅಪರಾಧಗಳು, ಫೈನಾನ್ಷಿಯಲ್ ಅಫೆನ್ಸಸ್ ಇದ್ರ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದೆ. ಈ ರೀತಿಯಾಗಿ ಇದು ಬಹಳ ಪ್ರಾಥಮಿಕ ಹಂತದಲ್ಲಿದೆ. ತಮಗೆ ಗೊತ್ತಿರೋ ಹಾಗೆ ಈ ಅರೆಸ್ಟು ಜಸ್ಟ್ ನಿನ್ನೆ ರಾತ್ರಿ ಆಗಿರೋದ್ರಿಂದ ತಡರಾತ್ರಿ ಎಲ್ಲ ಈಗ ನಾವು ವಿಚಾರಣೆ ಮಾಡಿ ಇಷ್ಟು ಅಂಶಗಳು ಬಂದಿದೆ. ಆದರೆ ಇದನ್ನ ಆದಷ್ಟು ಬೇಗ ನಮ್ಮ ಮಾಹಿತಿಗೆ ತರುವುದು ಸೂಕ್ತ ಅಂತ ತಾವುಗಳೆಲ್ಲ ಬಹಳ ಇದ್ರ ಬಗ್ಗೆ ಆಸಕ್ತಿ ಮತ್ತೆ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರಿಂದ ನಾವು ಬಹಳ ಶೀಘ್ರವಾಗಿ ಇದೊಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಇದನ್ನ ನಾವು ಒಂದು ಆದ್ಯತೆಯ ಪ್ರಕರಣ, ಪ್ರಿಯಾರಿಟಿ ಅಫೆನ್ಸ್ ಅಂತ ನಾವು ತೆಗೆದುಕೊಂಡು ಇದನ್ನ ಹೆಚ್ಚಿನ ಒಂದು ವಿವರಗಳನ್ನ ಬಹಳ ಸೈಂಟಿಫಿಕ್ ಆಗಿ ಕೂಲಂಕುಷವಾಗಿ ನಾವು ಪರಿಶೀಲಿಸ್ತೀವಿ. ಇದರಲ್ಲಿ ಮತ್ತೆ ಹೆಚ್ಚಿನ ಅಂಶಗಳು ಬಂದ ಹಾಗೆ ತಮಗೆ ಮತ್ತೆ ಮಾಹಿತಿ ನಾವು ಈಗ ಪ್ರೆಸ್ ನೋಟ್ ತಮಗೆ ಕೊಡ್ತಾ ಇದ್ದೀನಿ.